ನಿಮ್ಮ ಕೈ ರುಚಿ ನಾನು ಯಾವಾಗಲೂ ಹೇಳ್ತೀನಿ, ತುಂಬ ಚೆನ್ನಾಗಿದೆ. ಸಿಂಪಲ್ ರೆಸಿಪೀಸ್ ಮಾಡ್ತೀರಿ, ಆದರೂ ಕೂಡ ಟೇಸ್ಟ್ ಮಾತ್ರ ಆಸಮ್. ಥ್ಯಾಂಕ್ ಯು. ಸೊ ಒಂದು ಬೆಂಡೆಕಾಯಿ ಮಸಾಲ ತಯಾರಾಗಿದೆ. ನೆಕ್ಸ್ಟ್ ರೆಸಿಪಿ ಮೇಡಮ್ ಈಗ ಯಾವುದು? ಕೊತ್ತಂಬರಿ ಸೊಪ್ಪಿನ ಗೊಜ್ಜು. ಹಾಂ, ಕೊತ್ತಂಬರಿ ಸೊಪ್ಪಿನ ಗೊಜ್ಜು ಅಂತ ಹೇಳಿದಿರಿ. ಓಕೆ, ಮಿಕ್ಸಿ ಜಾರ್ ಬೇಕು ಮೊದಲು. ಮಿಕ್ಸಿ ಜಾರ್. ಓಕೆ, ಮೊದಲು ತೆಂಗಿನಕಾಯಿ ಮತ್ತು ಒಂದು ಬ್ಯಾಡಗಿ ಮೆಣಸಿನಕಾಯಿ. ಹಾಂ ಹಾಂ, ಒಂದೇ ಸಾಕಾ? ಒಂದು ಸಾಕು. ಮತ್ತು ಗ್ರೀನ್ ಚಿಲ್ಲಿ ಹಾಕ್ತೇವೆ. ಹಾಂ ಹಾಂ ಹಾಂ. ಅದು ಖಾರ ಸ್ವೀಟ್ ಎಲ್ಲ ಇರ್ತದೆ. ಓಹೋ. ಮತ್ತು ಹುಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಸ್ವಲ್ಪ ರುಚಿಗೆ ತಕ್ಕಷ್ಟು ಅಲ್ಲ, ಚಿಟಿಕೆ ಅಷ್ಟೇ. ಅಷ್ಟೇ. ಹಾಂ ಹಾಂ, ಅಷ್ಟೇ ಹಾಕೋದು. ಇದು ಉಪ್ಪು ಹುಳಿ ಖಾರ ಬ್ಯಾಲೆನ್ಸ್ ಅಲ್ವಾ? ಇದು ಸಿಹಿ ಖಾರ. ಉಪ್ಪು ಸ್ವಲ್ಪ ಸ್ವಲ್ಪ. ಇದು ಗ್ರೈಂಡ್ ಮಾಡಿ ಕೊತ್ತಂಬರಿ ಸೊಪ್ಪು ಮತ್ತೆ ಹೌದು, ಅದು ಸ್ವಲ್ಪ ನೀರು ಹಾಕ್ಬೇಕಾ? ಹೌದು, ನೀರು ಹಾಕಬೇಕು. ಅದು ಸಾಕಾ? ಹಾಂ, ಸಾಕು. ಸಾಕಾ? ಮತ್ತು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹೀಗೆ ಹಾಕ್ಬೋದು. ಅದು ಎಲ್ಲ ಗ್ರೈಂಡ್ ಆಗ್ತದೆ. ಅದರ ಪರಿಮಳ ಬರಬೇಕು, ಅಷ್ಟು ಹಾಕಬೇಕು. ಇದು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ. ಸ್ವಲ್ಪ ಸಾಕಾ? ಸ್ವಲ್ಪ ಸಾಕು. ಹಾಂ, ಇದಕ್ಕೆ ಬೆಲ್ಲ ಹಾಕಿ ಗ್ರೈಂಡ್. ಮತ್ತೆ ಪುನಃ ಬೆಲ್ಲ ಹೌದು, ಮೊದಲೇ ಬೆಲ್ಲ ಹಾಕಿದರೆ ಅದು ನೀರು ನೀರು ಆಗ್ತದೆ. ಈಗ ಇದು ಅಷ್ಟು ನೋಡ್ಕೊಂಡ ಹೇಗೆ ಹೇಗೆ ಬೆಲ್ಲ ಇದರಲ್ಲಿ ಬೆಲ್ಲ ಅಂದರೆ ಅಲ್ಲ, ಸಿಹಿ ಖಾರ ಒಂದೇ ಲೆಕ್ಕ ಇರಬೇಕು. ಹೌದು, ಹಾಗೆ. ಇದು ಬೆಲ್ಲ ಚೂರು ಮಾಡಿ ತಂದಿದ್ದೇನೆ ನಾನು. ಒಂದು 2 ಸ್ಪೂನ್ ಅಷ್ಟು ಬೇಕು. ಹೌದು, 2-2.5 ಸ್ಪೂನ್ ಬೇಕು. ಸಿಹಿ ಬೇಕಿದ್ದವರಿಗೆ ಸಿಹಿ ಮಾಡ್ಬೋದು, ಇಲ್ಲದಿದ್ದರೆ ಒಂದೇ ಲೆಕ್ಕ ಇದ್ದರೆ ಒಳ್ಳೆಯದು. ಸಿಹಿ ಖಾರ ಒಂದೇ ಲೆಕ್ಕ ಇದ್ದರೆ ಇದು ಗ್ರೈಂಡ್ ಮಾಡಿ. ಸಾಕು. ಇನ್ನು ಸರ್ವ್ ಮಾಡುವ. ಇದನ್ನೇನು ಬೇಯಿಸ್ಕೊಳ್ಳೋ ಹಾಗೆ ಇಲ್ಲ, ಏನೂ ಇಲ್ಲ. ಇದಕ್ಕೆ ಒಂದು ಒಗ್ಗರಣೆ ಹಾಕಿ ನಾವು ಊಟದ ಜೊತೆ ತಿನ್ನೋದು. ಒಳ್ಳೆದಾಗ್ತದೆ. ಹೌದು, ಕಲಸಿ ಬೇಕಾದ್ರೆ ತಿನ್ಬೋದು. ಸ್ವಲ್ಪ ಸಿಹಿ ಇದೆ ಅಲ್ವಾ, ಸೈಡಿಗೆ. ಹೌದು, ಒಳ್ಳೆ ಡಿಶ್ ಇದು. ಬಟ್ ಅವಾಗವಾಗಲೇ ಇದನ್ನು ಮುಗಿಸ್ಕೊಳ್ಬೇಕಾಗತ್ತೆ ಬಹುಶಃ. ಹೌದು, ಫ್ರಿಜ್ಜಲ್ಲಿ ಇಟ್ಟರೆ ಅದು ಅಷ್ಟು ಒಳ್ಳೇದಾಗುದಿಲ್ಲ. ಮಧ್ಯಾಹ್ನದ ಊಟಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಂಡ್ರೆ ದಪ್ಪ ಆಗ್ತದೆ, ಒಳ್ಳೇದಾಗ್ತದೆ. ಬಟ್ ಈಗಿನ ರುಚಿ ಇರುವುದಿಲ್ಲ. ಸ್ವಲ್ಪ ನೀರು ಹಾಕಿ ಸ್ವಲ್ಪ ಸಾಕು. ನಮ್ಮ ಮಕ್ಕಳಿಗೆಲ್ಲ ತುಂಬ ಪ್ರೀತಿ ಇದು. ಆಯ್ತು, ರೆಡಿ ಆಯಿತು. ಇದಕ್ಕೆ ಒಂದು ಒಗ್ಗರಣೆ ಮಾಡುವ. ಓಕೆ, ಇಟ್ಕೊಳ್ಳ ಒಗ್ಗರಣೆಗೆ. ಹೌದು, ಒಂದು ಸ್ಪೂನ್. ಹೌದು, ಆಯಿಲ್ ನೋಡಿಲ್ಲ, ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್. ಸಾಕು ಸಾಕು. ಹೌದು, ಸಾಸಿವೆ, ಕರಿಬೇವು. ಸಾಸಿವೆ ಕರಿಬೇವು ಒಗ್ಗರಣೆ ಮಾಡೋದು ಅಷ್ಟೇ. ಖಾರ ಬೆಲ್ಲ ಇದು ಸ್ವೀಟ್ ಎಲ್ಲ ಅದರಲ್ಲೇ ಇದೆ. ಹೌದು, ತೆಂಗಿನಕಾಯಿ ಎಲ್ಲ. ಬರೀ ಸಾಸಿವೆ ಮತ್ತೆ ಕರಿಬೇವು, ಬೆಳ್ಳುಳ್ಳಿ ಎಲ್ಲ ಬೇಕಾಗಿಲ್ಲ. ಈ ಸಿಹಿ ಬಂದಾಗ ಬೆಳ್ಳುಳ್ಳಿ ಹಾಕಿದ್ರೆ ಅದರ ಟೇಸ್ಟ್ ಬೇರೆ, ಅದು ಬೆಳ್ಳುಳ್ಳಿಯ ಸ್ಮೆಲ್ ಬರ್ತದೆ. ಹೌದು, ಅದು ಬೇರೆ ಸ್ಮೆಲ್ ಬರ್ತದೆ. ಇದಕ್ಕೆ ಇಷ್ಟೇ ಕೊತ್ತಂಬರಿ ಸೊಪ್ಪಿನ ಸ್ಮೆಲ್ ಬರ್ತದೆ. ಅದೇ ಅರೋಮ ಬರಬೇಕು. ಸಾಕಾ? ಸಾಕು.
ಕೊತ್ತಂಬರಿ ಸೊಪ್ಪಿನ ಗೊಜ್ಜು ರೆಡಿ. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಸೊ ಗೊಜ್ಜು ಅಂತ ಹೇಳಿದರೆ ಯೂಶ್ವಲಿ ಖಾರ ಇದನ್ನೆಲ್ಲ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ, ಬಟ್ ಇದು ಖಾರ ಮತ್ತು ಸಿಹಿ ಇರುವಂಥ ಒಂದು ಕೊತ್ತಂಬರಿ ಸೊಪ್ಪಿನ ಗೊಜ್ಜು ಸೂಪರ್ ಈಸಿಯಾಗಿದೆ. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಕೊತ್ತಂಬರಿ ಸೊಪ್ಪಿನ ಗೊಜ್ಜು ತಯಾರಿಸುವ ವಿಧಾನ. ಮೊದಲಿಗೆ 1 ಕಪ್ ತೆಂಗಿನ ತುರಿಗೆ, ಹಸಿಮೆಣಸು, ಹುಣಸೆ ಹುಳಿ, ಚಿಟಕಿ ಉಪ್ಪು, ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಳಿ. ನಂತರ 1 ಕಪ್ ಕೊತ್ತಂಬರಿ ಸೊಪ್ಪು, 2 ಚಮಚದಷ್ಟು ಬೆಲ್ಲ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಕೊನೆಯಲ್ಲಿ ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು ಸಾಸಿವೆ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡರೆ ರುಚಿಯಾದ ಕೊತ್ತಂಬರಿ ಸೊಪ್ಪಿನ ಗೊಜ್ಜು ಅನ್ನದೊಂದಿಗೆ ಸವಿಯಲು ಬಲು ರುಚಿ. ಎಸ್ ಮೇಡಮ್, ಬಿಸಿಯಾದಂಥ ಒಂದಂತೂ ಬೆಂಡೆಕಾಯಿ ಮಸಾಲ. ಹೌದು. ಸೊ ಇದು ಕೊತ್ತಂಬರಿ ಸೊಪ್ಪಿನ ಗೊಜ್ಜು. ಹೌದು. ಸೊ ಇದು ತುಂಬ ಎಕ್ಸೈಟ್ಮೆಂಟ್ ಇದೆ ನನಗೆ. ಆದರೆ ಫಸ್ಟ್ ಅದನ್ನು ಟೇಸ್ಟ್ ನೋಡುವ, ತಗೊಳ್ಳಿ. ಸೊ ಇದನ್ನು ಕುಕ್ಕಿಂಗ್ ವಿದೌಟ್ ಫೈರ್ಗೂ ಮಾಡ್ಬೋದಲ್ಲ? ಹೌದು, ಮಾಡ್ಬೋದು. ಸೂಪರ್. ಸೊ ನಾನು ಅಂದ್ಕೊಂಡೆ ಇದೇನು ಅಷ್ಟೇ ಸಿಂಪಲಾಗಿ ಬರ್ಬೋದು, ಆ್ಯಂಡ್ ನೀವು ಉಪ್ಪು ಹಾಕುವಾಗಲೂ ತುಂಬ ಜಾಸ್ತಿ ಆಯ್ತೇನೋ ಅಂತ ನಾನು ಅಂದ್ಕೊಳ್ತಾ ಇದ್ದೆ. ಪರ್ಫೆಕ್ಟ್ಲಿ ಬ್ಯಾಲೆನ್ಸ್ಡ್. ನಿಮ್ಮ ಕೈ ರುಚಿ ನಾನು ಯಾವಾಗಲೂ ಹೇಳ್ತೀನಿ, ತುಂಬ ಚೆನ್ನಾಗಿದೆ. ಸಿಂಪಲ್ ರೆಸಿಪೀಸ್ ಮಾಡ್ತೀರಿ, ಆದರೂ ಕೂಡ ಟೇಸ್ಟ್ ಮಾತ್ರ ಆಸಮ್. ಥ್ಯಾಂಕ್ ಯು. ಸೊ ಇದು ಟೇಸ್ಟ್ ನೋಡುವ, ತಗೊಳ್ಳಿ ಮೇಡಮ್. ನೈಸ್. ಇನ್ನೊಂದ್ಸರಿ ತಿನ್ನಬೇಕು ಅನ್ನುವಂಥ ಒಂದು ಟೈಪ್. ಚೆನ್ನಾಗಿದೆ, ಡಿಫ್ರೆಂಟ್ ಟೇಸ್ಟ್. ಖಾರ ಸಿಹಿ ಏನೂ ಬೇಯಿಸಿಲ್ಲ, ಆದರೂ ಕೂಡ ಒಂಥರ ಒಂದು ಟೇಸ್ಟ್ ಏನೋ ತುಂಬ ಚೆನ್ನಾಗಿದೆ ಮೇಡಮ್. ವೆರಿ ನೈಸ್. ಸೊ ಇದು ಯಾವುದ್ರ ಜೊತೆಗೆ? ಬರೀ ಅನ್ನದ ಜೊತೆಗೆ ಮಾತ್ರನಾ? ಹೌದು, ಅನ್ನದ ಜೊತೆಗೆ ಸೈಡ್ಗೆ. ಹೌದು. ಹಾಂ. ಸೊ ಬೇಕಿದ್ದವರು ನನಗೆ ಬಹುಶಃ ಯಾರೆಲ್ಲ ಸ್ವಲ್ಪ ಸಿಹಿ ಟೈಪ್ ಇಲ್ಲ ಅದು, ಇದು ಪೂರಿ ಜೊತೆಗೆ ತುಂಬ ಚೆನ್ನಾಗಿ ಹೋಗ್ಬೋದಾ ಅಂತ ನನ್ನ ಅನಿಸಿಕೆ. ಸೊ ಅದ್ರ ಜೊತೆಗೆ ತುಂಬ ಚೆನ್ನಾಗಿ ಹೊಂದ್ಕೊಂಡು ಹೋಗ್ಬೋದು, ಬಹುಶಃ ಟ್ರೈ ಮಾಡಿ ನೋಡ್ಬೋದು. ತುಂಬ ಚೆನ್ನಾಗಿದೆ. ವೆರಿ ಟೇಸ್ಟಿ ರೆಸಿಪಿ, ಸಿಂಪಲ್ ರೆಸಿಪಿ ಬಟ್ ಟೇಸ್ಟಿ ರೆಸಿಪಿ. ಥ್ಯಾಂಕ್ ಯು. ಸೊ ನಿಮ್ಮ ಕೈ ರುಚಿದು ನಾನು ಯಾವಾಗಲೂ ಫ್ಯಾನ್. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್. ಸೊ ಒಳ್ಳೆ ರೆಸಿಪಿ ಹೇಳ್ಕೊಟ್ಟಿದ್ದೀರಿ ನಮಗಿವತ್ತು. ಸಿಂಪಲ್ ಎಟ್ ಟೇಸ್ಟಿ ಹೇಗೆ ಮಾಡೋದು ಅಂತ ಇದನ್ನು ನೋಡಿ ಕಲ್ತ್ಕೊಳ್ಬೇಕು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನದಿಲಾ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ. ಥ್ಯಾಂಕ್ ಯು. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ ಕಿರುಕಾಣಿಕೆ. ಥ್ಯಾಂಕ್ ಯು. ಅನ್ನ ಜೊತೆಗೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರಿ, ಇದ್ರ ಜೊತೆಗೆ ಖಂಡಿತವಾಗ್ಲೂ ಟೇಸ್ಟಿ ಆಗುತ್ತೆ. ಥ್ಯಾಂಕ್ ಯು. ಒಳ್ಳೇದಾಗ್ತದೆ. ಹಾಗೆಯೇ ನಾನಾ ಮಸಾಲ ಇವರ ವತಿಯಿಂದ ಕೂಡ ಕಿರುಕಾಣಿಕೆ. ಥ್ಯಾಂಕ್ ಯು. ಸೊ ಡಿಫ್ರೆಂಟ್ ಮಸಾಲಾಸ್ ಇದೆ, ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು. ಇಲ್ಲಿಯವರೆಗೆ ಬಂದು ಈ ಡಿಶ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಟಿವಿ ಚಾನಲ್ಗೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ಕೆಲಸಕ್ಕೆ ಹೋಗೋವ್ರಿಗೆ ದಿಢೀರಂತ ಬೇಗ ಅಡುಗೆ ಕೂಡ ಆಗಬೇಕು, ಟೇಸ್ಟಿ ಕೂಡ ಆಗಬೇಕು. ಸೊ ಇಲ್ಲಿದೆ ಎಕ್ಸಾಂಪಲ್. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.